ನೆಕ್ಸಾ ಮಾಂಡವಿ ಮೋಟಾರ್ಸ್ನ ಎಲ್ಟಿಇ ಸೆಟಪ್ನ ಉದ್ಘಾಟನೆಯು ಸುರತ್ಕಲ್ ಮಾಂಡವಿ ಮೋಟಾರ್ಸ್ನಲ್ಲಿ ನಡೆಯಿತು. ಮಾಂಡವಿ ಮೋಟಾರ್ಸ್ನ ನಿರ್ದೇಶಕರಾದ ಆರೂರು ಸಂಜಯ್ ರಾವ್ ಅವರು ರಿಬ್ಬನ್ ಕತ್ತರಿಸಿ ಪೂಜೆ ಸಲ್ಲಿಸಿ ಉದ್ಘಾಟಿಸಿದರು. ಈ ಸಂದರ್ಭ ಎವಿಪಿ ಪಾರ್ಶ್ವನಾಥ್, ಡಿಜಿಎಂ ಅಕ್ಷಯ್ ಕುಮಾರ್, ಡಿಜಿಎಂ ಶಶಿಧರ್, ಸ್ಥಳೀಯ ನಿಕಟಪೂರ್ವ ಕಾರ್ಪೊರೇಟರ್ ಅರುಣ್ ಚೌಟಾ, ರೂಬಿ ಕಾರ್ಸ್ನ ಮುಸ್ತಫಾ, ಜಾಗದ ಮಾಲಕರಾದ ಡಾನಿ ಮತ್ತು ಮಾಂಡವಿ ಗುಂಪಿನ ಎಲ್ಲಾ ಮುಖ್ಯಸ್ಥರು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಸುರತ್ಕಲ್.